ಸರಳ ಸಜ್ಜನಿಕೆ ನಿಷ್ಕಳಂಕ ಹಿರಿಯ ಕಾಂಗ್ರೆಸ್ ನಾಯಕರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಉಮರ್ ಫಜೀರ್ ಶುಕ್ರವಾರ ಕಾಂಡೆ ಹೃದಯಘಾತಡು ನಿಧನರಾದರು. ಇಂಬೇರ್ನ ಅಂತ್ಯಕ್ರಿಯೆದ ವಿಧಿಗಳು ಫಜೀರ್ ನಡೆದಳು. ಅಂತ್ಯಕ್ರಿಯೆಗೆ ಪಾಲ್ಪಡೆಯಿನ ಶಾಸಕರು ಶ್ರೀ ಯುಟಿ ಖಾದರ್ ಉಮರ್ ಫಜೀರ್ನ ವ್ಯಕ್ತಿತ್ವದ ಬಗೆಟ್ಟು ಗುಣಗಾನ ಮಲ್ತದ್ದು ಆರಿನ ಅಗಲುವಿಕೆಯನ್ನು ಸಹಿಸೊನ್ನ ಶಕ್ತಿನು ಅಕ್ಲಿನ ಇಲ್ಲದಕ್ಲಿಗೂ ಕುಟುಂಬದಕ್ಲಿಗೂ ದೇವರು ಕೊರಡು ಮಾಡಿದ ಕೇನೊಂಡೇರು. ಅತ್ಯಂತ ಆತ್ಮೀಯರು. ಇವತ್ತು ತಾಲೂಕು ಪಂಚಾಯತ್ ಸದಸ್ಯರಾಗಿ APMC ಡೈರೆಕ್ಟರ್ ಆಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿ ಮುಡಿಪು ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲಿನ ಇವತ್ತು ಅಧ್ಯಕ್ಷ ಕಾರ್ಯನಿರ್ವಹಿಸಿಕೊಂಡು ಅದೇ ರೀತಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಎಲ್ಲ ಸಕ್ರಿಯವಾಗಿದ್ದುಕೊಂಡು ಸರ್ವರ ಮೆಚ್ಚುಗೆ ಪಾತ್ರರಾಗಿ ಇವತ್ತು ಸರ್ವರಿಂದಲೂ ಕೂಡ ಪ್ರೀತಿಸಲ್ಪಡುವಂಥ ವ್ಯಕ್ತಿ ಉಮರ್ ಫಜೀರ್ ಅವರು. ಬಹುಶಃ ಇವತ್ತು ಇವರ ಸದನದ ಒಂದು ಅಕಾಲಿಕ ಮರಣವು ನಮಗೆಲ್ಲ ಅತ್ಯಂತ ಆಶ್ಚರ್ಯ ತಂದಿದೆ, ಅತ್ಯಂತ ನೋವುಂಟು ಕೂಡ ಇವತ್ತು ಮಾಡಿದೆ. 3 ದಿವಸ ಮುಂಚೆ ಎಲ್ಲ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನಮಗಿಂತಲೂ ಉತ್ತಮವಾಗಿ ಮಾತಾಡಿಕೊಂಡು ಸಮಾಜಕ್ಕೆ ದಿಕ್ಸು ಸಂದೇಶ ವಿದ್ಯಾರ್ಥಿ ದಿಕ್ಸು ಸಂಚರಿಸುವ ಜೊತೆಯಲ್ಲಿ ಮುಡಿಪುನ ಈ ವರ್ಷ ನಮಗೆ ಹೇಳಿದರು, ಮುಡಿಪು ಹೈಸ್ಕೂಲ್ ಅವರ ಅಧ್ಯಕ್ಷರಾಗಿದ್ದಾರೆ, ಅಲ್ಲಿ ಅಭಿವೃದ್ಧಿ ಕೆಲಸ ಕೂಡ ನಡೀತಾ ಇದ್ರು. ಈ ಸಲ ನಾವು 10th 100% ಮಾರ್ಕ್ ಪಡಲಿಕ್ಕೆ ಎಲ್ಲರನ್ನು ಪಾಸ್ ಮಾಡುವಂಥ ವಿಶೇಷ ಕಾರ್ಯಯೋಜನೆ ಹಮ್ಮಿಕೊಂಡಿರುವ ಚರ್ಚೆ ಸಂದರ್ಭ ಇವತ್ತು ಬಂತು. ಮತ್ತು ಇವತ್ತು ಬೆಳಿಗ್ಗೆ ಬಹುಶಃ ಅವರ ಅಕಾಲಿಕ ನಿಧನವಾದ ನಮಗೆ ಅತ್ಯಂತ ನೋವು ಇವತ್ತು ಬಂದಿದೆ. ಬಹುಶಃ ಅವರ ಅಗಲುವಿಕೆ ನೋವನ್ನು ತಡೆಯುವಂಥ ಶಕ್ತಿ ನಾವು ತಾಲ ಪರಮಾತ್ಮ ಇವತ್ತು ಕುಟುಂಬಸ್ಥರಿಗೆ ಮಿತ್ರರಿಗೆ ವರ್ಗಕ್ಕೆ ನೀಡಲಿ, ಅವರಿಗೆ ಕೂಡ ಇವತ್ತು ಶಾಂತಿಸಿಲ್ಲ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸ್ತೀವಿ. ಬಹುಶಃ ಇವತ್ತು ಒಬ್ಬ ಯುವ ಜನಾಂಗ ಹಂತ ಹಂತವಾಗಿ ಸಮಾಜದಲ್ಲಿ ಹೇಗೆ ಮುಂದೆ ಬರಬೇಕು ಅಥವಾ ರಾಜ್ಯಕ್ಕೆ ಇಲ್ಲಿದ್ದು ಸಾರ್ವಜನಿಕ ಪ್ರೀತಿಯಿಂದ ವಿಶ್ವಾಸದಿಂದ ಇರಬೇಕು ಮತ್ತು ಎಲ್ಲ ವರ್ಗದವರು ಬಹುಶಃ ಇಲ್ಲಿ ಸೇರಿರುವ ಇವತ್ತು ಎಲ್ಲ ಜಾತಿ ಎಲ್ಲ ವರ್ಗದವರು ಬಹುಶಃ ಬೆಳಗಿಂದ ಸಂಜೆ ತನಕ ಇಲ್ಲಿ ಬಂದು ಹೋಗುತ್ತಿದ್ದರೆ ಅವರ ವ್ಯಕ್ತಿತ್ವದ ಇವತ್ತು ಪ್ರತಿಮೆ ವಿಶ್ವಾಸ ಇವತ್ತಾಗಿದೆ. ಅಂಥ ವ್ಯಕ್ತಿತ್ವನೆಲ್ಲ ಯುವಕರು ರೂಪಿಸಿಕೊಳ್ಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತಿರೊಂದು ಉಮರ್ ಫಜೀರರು ಮಾತ್ರೆಗಳ ಆತ್ಮೀಯರಾದಿದ್ದರು. ಅರಣ ಆತ್ಮಗ ಸದ್ಗತಿ ತಿಕ್ಕಡು ಪಡೆದಕ್ಕೆ ಏನೊಂಡರು. ಅತ್ಯಂತ ದುಃಖದ ಸಂಗತಿ. ಫಜೀರ್ ಉಮರ್ ಅಂದರೆ ನಾವು ಅವರು ಅತ್ಯಂತ ಆತ್ಮೀಯರು. ನಾವು ಒಟ್ಟಿಗೆ ಸರಕಾರಿ ಮಂಗಳೂರು ವಿಶ್ವವಿದ್ಯಾನಿಲಯ ಈಗಿನ ಕಾಲೇಜಿಗೆ ಹೋಗ್ತಿದ್ದವರು. ಸಾಧಾರಣ ಒಂದು
35 ವರ್ಷದಿಂದ ನಾವು ನಿತ್ಯ ನಿರಂತರ ಅತ್ಯಂತ ಆತ್ಮೀಯ ಮಿತ್ರರು. ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಆದರೆ ಅತ್ಯಂತ ಒಟ್ಟಿಗೆ ಯಾವುದೇ ಒಂದು ಸಭೆಯಲ್ಲಾಗಲಿ, ಯಾವುದೇ ಒಂದು ಸದನದಲ್ಲಾಗಲಿ, ಯಾವುದೇ ಒಂದು ಪಂಚಾಯತ್ನಲ್ಲಾಗಲಿ ನಾವು ಅವರು ಇಂದು ವಿರೋಧವಾಗಿ ಮಾತನಾಡಿದ್ದು ನನಗೆ ನೆನಪೇ ಇಲ್ಲ. ಒಬ್ಬ ಅತ್ಯಂತ ವಿಶಿಷ್ಟ ರಾಜಕಾರಣಿ, ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಜಾತಿ ಧರ್ಮ ಮತ ಅದನ್ನೆಲ್ಲ ಬದಿಗಿಟ್ಟು ಎಲ್ಲರನ್ನೂ ತಾವು ಭಾರತ ಎಂಬ ಮಕ್ಕಳೆಂಬ ಏಕೈಕ ಭಾವನೆಯಿಂದ ನೋಡಿದಂಥ ಒಬ್ಬ ಧೀಮಂತ ನಾಯಕ ನಮ್ಮದು. ನಾವು ಈಗ ಅವರ ಆ ಸುದ್ದಿಯನ್ನು ಕೇಳಿ ಅದನ್ನು ಜೀರ್ಣಿಸಲು ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ 2-3 ದಿವಸದ ಹಿಂದೆ ನಾವು ಸರ್ಕಾರಿ ಕಾಲೇಜು ಮುಡಿಪು ಇಲ್ಲಿ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಆವಾಗ ಕೂಡ ರಾಜಕೀಯದ ಬಗ್ಗೆ ಮಾತನಾಡಿದ್ದೇವೆ. ನಾವು 35 ವರ್ಷದ ಹಿಂದೆ ಒಟ್ಟಿಗೆ ಕಾಲೇಜಿಗೆ ಹೋಗುವಾಗ ಕೂಡ ಯಾವ ರೀತಿಯಲ್ಲಿ ಮಾತನಾಡ್ತಿದ್ದೆವೋ ಅದೇ ಮಾತು ಮೊನ್ನೆ ಕೂಡ ಮಾತನಾಡಿದ್ದಾರೆ. ಈಗ ದೇವರಲ್ಲಿ ನನಗೆ ಇಷ್ಟೇ ಪ್ರಾರ್ಥನೆ, ನಮ್ಮನ್ನು ಕಳೆದುಕೊಂಡಂಥ ಆ ಪುಣ್ಯಾತ್ಮ, ನಮ್ಮನ್ನು ಅಗಲಿದಂಥ ನನ್ನ ಅತ್ಯಂತ ಆತ್ಮೀಯ ಮಿತ್ರ, ಅವರ ಹೆಂಡತಿ ಮಕ್ಕಳು ಆ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮನು ನೀಡಲಿ. ಅವರು ಈ ಗ್ರಾಮಕ್ಕೆ, ಈ ನಮ್ಮ ಪಜೀರು ಗ್ರಾಮಕ್ಕೆ ಕೊಟ್ಟಂಥ ಉತ್ತಮ ಮಾರ್ಗದರ್ಶನ ಆಗಿರ್ಬೋದು, ಉತ್ತಮ ಕೆಲಸ ಆಗಿರ್ಬೋದು, ಎಲ್ಲದರಲ್ಲೂ ಅದನ್ನು ಮರೆಯಲು ಅಸಾಧ್ಯ. ಅವರ ಒಳ್ಳೆತನ ಎಷ್ಟು ಇದೆ ಅಂದರೆ ಇಲ್ಲಿ ಬರುವಂಥ ಜನರು ಬರುವಂಥ ಅವರ ಅಭಿಮಾನಿಗಳು ಅವರನ್ನು ನೋಡುವಾಗ ನಮಗೆ ತಿಳಿದಿದೆ. ನಾವು ದೇವರಲ್ಲಿ ಪ್ರಾರ್ಥನೆ, ಅವರಿಗೆ ದೇವರು ಮೋಕ್ಷವನ್ನು ಒದಗಿಸಲಿ. ಎಲ್ಲರಿಗೂ, ಅವರ ಮಿತ್ರವರ್ಗ, ಅವರ ಕುಟುಂಬ ವರ್ಗ ಎಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಎಂದು ಹೇಳುತ್ತಾ ಇಷ್ಟೇ ಹೇಳಲಿಕ್ಕೆ ಬೇರೆ ಏನು ಹೇಳಿ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ ಬೊಕ್ಕ ಪಜೀರ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಸೀತಾರಾಮ್ ಶೆಟ್ರಲ ಉಮರ್ ಫಜೀರ್ನ ಅಗಲುವಿಕೆಗೆ ಸಂತಾಪ ಸೂಚಿಸಿದರು. ಶ್ರೀಯುತ ಉಮರ್ ಫಜೀರ್ ಅವರು ನಮ್ಮನ್ನು ಅಗಲಿದ್ದಾರೆ. ಉಮರ್ ಫಜೀರ್ ಅವರ ಬಗ್ಗೆ ಹೇಳಬೇಕಿದ್ರೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಜನಸಾಮಾನ್ಯರೊಟ್ಟಿಗೆ ಒಬ್ಬ ಸಾಮಾನ್ಯನಂತೆ ಕಾರ್ಯಕರ್ತನಾಗಿ ಕ್ಷೇತ್ರದಲ್ಲಿ ಜನಸೇವೆಯನ್ನು ಮಾಡಿಕೊಂಡಿದ್ದವರು. ಸುಮಾರು 2000ರಲ್ಲಿ ನಾವೆಲ್ಲರೂ ಒಟ್ಟಿಗೆ ತಾಲೂಕು ಪಂಚಾಯತ್ ಸದಸ್ಯರಾಗಿ ಅವರು ಕೂಡ, ಆಮೇಲೆ ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿ, ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿದ್ದು, ಹಾಗೆ ಪಜೀರು ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಪಜೀರಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೂಡ ಅವರ ಪಾಲು ಬಹಳಷ್ಟಿದೆ. ಒಬ್ಬ ಆದರ್ಶ ರಾಜಕಾರಣಿಯಾಗಿ ಗ್ರಾಮದ ಜನರ ಸೇವೆಯನ್ನು ಮಾಡಿದಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು, ಒಬ್ಬ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂಥ ಒಬ್ಬ ಧೀಮಂತ ನಾಯಕನನ್ನು ನಮ್ಮ ಪಕ್ಷ ಅಗಲಿರೋದು ತುಂಬಲಾರದ ನಷ್ಟ ನಮ್ಮ ಪಕ್ಷಕ್ಕೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅವರ ತುಂಬು ಸಂಸಾರ, 2 ಮಕ್ಕಳು, ಅವರ ಜವಾಬ್ದಾರಿ, ದೇವರ ಆಶೀರ್ವಾದದಿಂದ ಮಗಳಿಗೂ ಕೂಡ ಮದುವೆ ಮಾಡಿ ಅವರ ಆ ಒಂದು ಕೆಲಸವನ್ನು ಕೂಡ ಅವರು ಮಾಡಿ ಪೂರೈಸಿದ್ದಾರೆ. ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ನೀಡಲಿ. ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ಸರ್ವ ಧರ್ಮದ ಜನರ ಆಶೀರ್ವಾದವಿದೆ. ಅವರ ಅಂತಿಮ ದರ್ಶನಕ್ಕೆ ಬಂದಂಥ ಜನಸಾಗರವೇ ಸಾಕ್ಷಿ. ಒಬ್ಬ ಜನಸೇವಕನಿಗೆ ಕೊಡುವಂಥ ಅಂತಿಮ ನಮನ ಅವರನ್ನು ನೋಡಲಿಕ್ಕೆ ಬಂದಂಥ ಜನ ಸಮುದಾಯವೇ ಸಾಕ್ಷಿ ಅಂತ ನಾನು ಹೇಳಿಕೊಂಡು, ಅವರಿಗೂ ಅವರ ಕುಟುಂಬಕ್ಕೂ ಆ ಭಗವಂತ ಧೈರ್ಯವನ್ನು ತುಂಬುವನ್ನು ನೀಡುವಂಥ ಶಕ್ತಿಯನ್ನು ನಮಗೆಲ್ಲರಿಗೂ ಕೂಡ ನೀಡಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಈ ಪಜಿ ಗ್ರಾಮದ ಒಂದು ಕೊಂಡಿ ಮಾತಾ ಜಾತಿ ಧರ್ಮದಗಳಿಗೆಲ್ಲ ಒಂದು ಬೋಡ ಏನಬೇಕು ಏನಾದ್ರು ದಿಂಜ ಇಲ್ಲ 58 ವರ್ಷದ ಎಂಕ್ಲಿಗೆ ఆయన ಒಂದು ಮರಣ ಎಂಕ್ಲೆ ಮಾತ್ರೆಗಳ ಹಿಂದೂ ಕ್ರಿಸ್ತರು ಮುಸ್ಲಿಂ ದಾಖಲೆ ಮಾತ್ರೆಗಳ ಎಂಕ್ಲಿಗೆ ಒಂದು ಬಾರಿ ವಜ್ರದ ಸಂಗಾತಿ ಅಂಚನೆ ಎಂಕ್ಲ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆಲ್ಲ ವೈಕಲ ಒಂಜಿ ಎಂಕ್ಲ ಒಳ ಎಂಟೂರು ಧಾರಾಳ ಒಂಜಿ ಹೆಚ್ಚು ಕಮ್ಮಿ ಆಂಡ ಐನ್ ಬತ್ತು ಒಂಜಿ ಸರಿ ಮನ್ಪುನಾಯಡ ಒಂಜಿ ಕೆಪಾಸಿಟಿ ಇತ್ತು.
ಇಂಚಾರ್ಜ್ ಆಯನ ಮರಣ ಎಂಕ್ಲೆಗೆ ಮಾತಾ ಕಾರ್ಯಕರ್ತೆಗಳ ಮಾತಾ ಧರ್ಮದ ಜನಗಳಿಗೆಲ್ಲ ಭಾರಿ ಬೇಜಾರ ಸಂಗತಿ ಪಡೆದು ಅಂಚನೆ ಆಯನ ಕುಟುಂಬ ಸಂಸಾರಗಳ ಈ ದುಃಖವನ್ನು ಸಹಿಸಿನ ಭಾಗ್ಯ ಹೊರಡ ದೇವರು ಆಯನ ಹೋಯಿನ ಜಾಗೆಡೆ ಆಯನ ದೇವರು ಹೊರಲೋಡು ಅವಳು ಕೆಡ್ಡ ಜಾಗೆ ಅವಳು ಹೊರಡನ್ನು ಪಡೆದು ಯಾರು ಮಾತಿರಲು ಪರವಾದ ದೇವಟನ್ನು ಕೊಟ್ಟು ಕಾಂಗ್ರೆಸ್ ಪ್ರಮುಖರು ಫಾರೂಕ್ ಉಳ್ಳಾಲ್, ಹರ್ಷದ್ ವರ್ಕಾಡಿ, ಎಂಎಸ್ ಮೊಹಮ್ಮದ್, ಅಬ್ದುಲ್ ರೆಹಮಾನ್ ಕೋಟ್ಜಲ್ ಸೇರಿನಂಚ ಗಣ್ಯರು ಪ್ರಮುಖರು ಪಾಲ್ಪಡೆದು ಸಂತಾಪನ ಸೂಚಿಸಿದರು. ಉಮರ್ ಫಜೀರ್ ಅವರು ಒಬ್ಬ ರಾಜಕೀಯ ಮುಖಂಡನಾಗಿ ಮಾತ್ರ ಈ ಪ್ರದೇಶದಲ್ಲಿ ಗುರುತಿಸಿಕೊಂಡದಲ್ಲ, ಒಬ್ಬ ಸಾಮಾಜಿಕ ಮುಖಂಡನಾಗಿ ಬಡವರ ಪರವಾಗಿ ಯಾವಾಗಲೂ ಸದಾ ಧ್ವನಿ ಎತ್ತುತ್ತಿದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಈ ಪ್ರದೇಶದ ಎಲ್ಲ ಜನರಿಗೆ, ಎಲ್ಲ ರಾಜಕೀಯ ಪಕ್ಷದವರಿಗೂ, ಎಲ್ಲ ಮತವರ್ಗದವರಿಗೂ ಎಲ್ಲರಿಗೂ ಬೇಕಾದವರಾಗಿದ್ದವರು. ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಈ ಉಮರ್ ಫಜೀರ್ ಅವರ ಆ ಒಂದು ಅಗಲಿಕೆ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ಅದು ತುಂಬಲಾರದ ನಷ್ಟ. ಅವರ ಅಗಲಿಕೆಯನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಆಪ್ತ ವಲಯಕ್ಕೆ ಪರಮಾತ್ಮನು ಕೊಡಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮ್ಮೊಬ್ಬ ಅತ್ಯಂತ ಆತ್ಮೀಯರೂ ಆದ ತಾಲೂಕ್ ಪಂಚಾಯತಿನ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದುಕೊಂಡು ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡಿ ಎಲ್ಲ ಜನರ ಗೌರವ, ಆದರ ಮತ್ತು ಅಭಿಮಾನವನ್ನು ಗಳಿಸಿದಂಥ ಉಮರ್ ಫಜೀರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ವಿಧಿಯ ತೀರ್ಮಾನಕ್ಕೆ ನಾವು ಯಾರೂ ಕೂಡ ಪ್ರಶ್ನಿಸುವಂಥ ವಿಚಾರ ಅಲ್ಲ. ಆದರೂ ಕೂಡ ಒಬ್ಬ ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆ ಹುಟ್ಟು ಸಾವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಈ ಸಮಾಜದಲ್ಲಿ ಬದುಕಿದ್ದಾನೆಂಬುದು ಭಾಳಷ್ಟು ಪ್ರಮುಖವಾದಂಥ ವಿಚಾರ. ಉಮರ್ ಫಜೀರ್ ಅವರು ಒಂದು ಸಣ್ಣ ಪ್ರಾಯದಲ್ಲಿ ಸಮಾಜದ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಸುವುದರ ಮುಖಾಂತರ, ಗೌರವಿಸುವುದರ ಮುಖಾಂತರ ಒಬ್ಬ ಪ್ರಬಲ ಜಾತ್ಯತೀತ ವ್ಯಕ್ತಿಯಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ಭಾಗದಲ್ಲಿ ಎಲ್ಲರ ಒಂದು ಗೌರವವನ್ನು ಗಳಿಸಿದಂಥ ಒಬ್ಬ ವ್ಯಕ್ತಿ. ಅವರ ಜನಪ್ರಿಯತೆಯನ್ನು ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದಂಥ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಅವರ ಅಗಲುವಿಕೆಯ ದುಃಖವನ್ನು ಸಹಿಸಲಾಗದಂಥ ಜನಸ್ತೋಮವನ್ನು ಕಂಡಾಗ ನಮಗೆ ಭಾಳಷ್ಟು ಆಶ್ಚರ್ಯ ಆಗ್ತಾ ಇದೆ. ಉಮರ್ ಫಜೀರ್ ಅವರು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ ಎಂಬುದಕ್ಕೆ ಇವತ್ತಿನ ಇಲ್ಲಿ ಸೇರಿದಂಥ ಜನಸ್ತೋಮವೇ ಸಾಕ್ಷಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನನಗೆ ಭಾಳಷ್ಟು ಆತ್ಮೀಯ ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಅತ್ಯಂತ ನಿಷ್ಠಾವಂತನಾಗಿ ಪಕ್ಷದ ವಿಚಾರಗಳು ಬರುವಾಗ ಯಾವ ಸಂದರ್ಭದಲ್ಲಿ ಕೂಡ ಯಾರಲ್ಲಿ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಪಕ್ಷವನ್ನು ಕಟ್ಟುವಲ್ಲಿ ಪ್ರಬಲವಾದಂಥ ಶಕ್ತಿ ಕೆಲಸ ಮಾಡಿದಂಥ ಉಮರ್ ಫಜೀರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದು ನಮಗೆ ಸಹಿಸಲಿಕ್ಕೆ ಆಗದಂಥ ಒಂದು ಘಟನೆ. ಆದರೂ ಕೂಡ ದೇವರ ತೀರ್ಮಾನ, ಅದರ ತೀರ್ಮಾನದ ಬಗ್ಗೆ ನಾವು ಯಾರು ಕೂಡ ಏನೂ ಕೂಡ ಮಾಡುವಂತಿಲ್ಲ. ನಮಗೆ ಇವತ್ತು ಇರುವಂಥ ಒಂದೇ ಒಂದು ರೀತಿಯ ನಮಗಿರುವಂಥ ಕರ್ತವ್ಯ ಅಂತ ಹೇಳಿದರೆ ಉಮರ್ ಫಜೀರ್ ಅವರ ಅಗಲುವಿಕೆಯ ದುಃಖವನ್ನು ಅವರ ಕುಟುಂಬದ ಎಲ್ಲರಿಗೂ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ, ನಮಗೆಲ್ಲರಿಗೂ ಆ ಸರ್ವಶಕ್ತನ ದೇವರು ಅಗಲುವಿಕೆಯ ಆ ಒಂದು ನೋವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ. ಮಾತ್ರ ಅಲ್ಲದೆ ನಾಳೆ ಸ್ವರ್ಗಲೋಕದಲ್ಲಿ ಉಮರ್ ಫಜೀರ್ ಒಟ್ಟಿಗೆ ನಮ್ಮೆಲ್ಲರನ್ನು ಆ ಸರ್ವಶಕ್ತನಾದ ಅಲ್ಲಾಹ್ ಒಟ್ಟಿಗೆ ಸೇರಿಸಿ ಎಂಬ ಪ್ರಾರ್ಥನೆ ಮಾಡೋದು ಮಾತ್ರ ನಮ್ಮ ಮುಂದಿನ ಒಂದು ಜವಾಬ್ದಾರಿ. ಅದನ್ನು ನಾವೆಲ್ಲರೂ ಕೂಡ ಮಾಡಬೇಕೆಂಬ ಮನವಿಯನ್ನು ಮಾಡುತ್ತಾ ನಾನು ಕೊನೆಯದಾಗಿ ಉಮರ್ ಫಜೀರ್ ಅವರಿಗೆ ನಾನು ಅವರ ಆ ಒಂದು ಅಗಲುವಿಕೆಗೆ ಸಂತಾಪವನ್ನು ಸೂಚಿಸುವ ಮುಖಾಂತರ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಉಮರ್ ಫಜೀರ್ ಅವರ ಈ ಅಕಾಲಿಕ ಮರಳುವಿಕೆ ಖಂಡಿತವಾಗಿಯೂ ಆಘಾತ ತಂದಿದೆ. ಈ ಭಾಗದಲ್ಲಿ ಪಕ್ಷದ ಜೀವಧಾತುವಿನಂತೆ ವ್ಯಕ್ತವಾಗುತ್ತಿದ್ದ ಉಮರ್ ಫಜೀರ್ ಅವರು ಕೃಷಿಕ ಸಮಾಜದಲ್ಲೂ ಕೂಡ ಅಷ್ಟೇ ಗಣ್ಯಸ್ಥಾನವನ್ನು ಪಡೆದಿದ್ದರು. ಎಲ್ಲವನ್ನು ನಿರ್ವಹಿಸುವ ಸಾಮರ್ಥ್ಯ ಅವರಿಗಿತ್ತು. ಒಬ್ಬ ವಿದ್ಯಾವಂತ, ಪ್ರತಿಷ್ಠಿತ ಕುಟುಂಬದ ಸದಸ್ಯರಾದವರು ಕಾಂಗ್ರೆಸ್ ಪಕ್ಷದ ಎಲ್ಲರನ್ನು ಉಳಿಸಿಕೊಂಡು ಎಲ್ಲರನ್ನು ಮುಂದುವರಿಸಿಕೊಂಡು ಹೋಗುವ ಚಾಕಚಕ್ಯತೆಯು ಅವರಿಗಿತ್ತು. ಜೊತೆಗೆ ಸಹಬಾಳ್ವೆ ಮತ್ತು ಸಾಮರಸ್ಯದ ಜೀವನಕ್ಕೆ ಅವರು ತೆತ್ತ ಆ ಒಂದು
ಸೇವೆ ಮತ್ತು ಸಹಕಾರ ಅದೆಂದು ಮರೆಯಲಾಗದು. ಉಮರ್ರವರು ಎಂದಿಗೂ ನಮ್ಮ ಹೃದಯದಲ್ಲಿ ಅಮರರಾಗಿರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಅವರ ಸೇವೆಯನ್ನು ಅಲ್ಲಾಹನು ಪರಿಗಣಿಸಲಿ. ಸಾವು ಮತ್ತು ಬದುಕಿನ ಮಧ್ಯದ ಜೀವನದಲ್ಲಿ ಅವರು ಅಜಾತ ಶತ್ರುವಿನಂತೆ ಬಾಳಿದವರು. ಅಲ್ಲಾಹನು ಅವರಿಗೆ ನಾಳಿನ ಈ ಪರಲೋಕದಲ್ಲಿ ಅವರಿಗೆ ಒಳಿತನ್ನು ಜೊತೆಗೆ ಸಜ್ಜನರ ಸಾಲಿನಲ್ಲಿ ಅವರನ್ನು ಸೇರಿಸಲಿ ಅಂತ ದೇವರಲ್ಲಿ ಕೋರಿಕೊಳ್ತಾ ಇದ್ದೇನೆ. ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಪ್ರಿಯ ಪತ್ನಿಗೂ, ಮಕ್ಕಳಿಗೂ, ಕುಟುಂಬಕ್ಕೂ ಮತ್ತು ಅವರ ಆತ್ಮೀಯ ನಿಕಟವರ್ತಿಗಳೆಲ್ಲರಿಗೂ ಅಲ್ಲಾಹನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಅಲ್ಲಾಹನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಈ ನೋವು ನಮ್ಮ ಕಾರ್ಯಕರ್ತರಲ್ಲಿ ಮಡುಗಟ್ಟಿದ ಒಂದು ಸಂತಾಪವನ್ನು ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ಇಂತಹ ಒಬ್ಬ ದಕ್ಷ ನಾಯಕನ ಅಗಲಿಕೆ ಪಕ್ಷದ ಭದ್ರ ಬುನಾದಿಯನ್ನು ಅಲುಗಾಡಿಸುತ್ತದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾ ನಾವೆಲ್ಲರೂ ಬದುಕುವವರಲ್ಲ, ನಾವು ಕೂಡ ನಾಳೆ ಇದೇ ದಾರಿಯನ್ನು ಅನುಸರಿಸಲಿರುವವರು ಎಂಬ ಆ ಒಂದು ನಂಬಿಕೆಯೊಂದಿಗೆ ಈ ನೋವನ್ನು ಸಹಿಸಿಕೊಳ್ಳಬೇಕಾಗಿ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಸವಿನಯದಿಂದ ಕೇಳಿಕೊಳ್ತಾ ಇದ್ದೆ. ಅತ್ಯಂತ ಆತ್ಮೀಯ ಸ್ನೇಹಿತ, ನನ್ನ ಸಹೋದ್ಯೋಗಿ ಬಂಧು ಉಮ್ಮರ್ ಫಜೀರ್ ಇವತ್ತು ಅಕಾಲಿಕವಾಗಿ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಇದು ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಅಪಾರವಾದ ನಷ್ಟ ಆಗಿದೆ. ಮಾತ್ರವಲ್ಲ, ಇಡೀ ನಮ್ಮ ಒಂದು ಕುಟುಂಬಕ್ಕೆ ದೊಡ್ಡ ನಷ್ಟ. ಇಡೀ ನಮ್ಮ ಈ ಗ್ರಾಮಕ್ಕೆ, ಫಜೀರ್ ಗ್ರಾಮಕ್ಕೆ ಮಾತ್ರವಲ್ಲ, ಈ ಬಂಟ್ವಾಳ ವಲಯಕ್ಕೆ ಒಂದು ದೊಡ್ಡ ನಷ್ಟ. ಒಬ್ಬ ಸಾಮಾಜಿಕ ಹೋರಾಟಗಾರ, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ನಿಷ್ಕಲ ಮನಸ್ಸಿನ ನಿಷ್ಠಾವಂತನಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ನನ್ನ ಮತ್ತು ಉಮ್ಮರ್ ಫಜೀರ್ ವೈಯಕ್ತಿಕ ಸಂಬಂಧವನ್ನು ಹೇಳದಿದ್ದರೆ, ನಾವು ಹೈಸ್ಕೂಲ್ ಜೀವನದಿಂದ ಡಿಗ್ರಿ ಲಾ ಕಾಲೇಜ್ ತನಕ ಒಟ್ಟಿಗೆ ಓದಿ ಬೆಳಗಿದವರು. ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವರೊಟ್ಟಿಗೆ ನಾವು ಚರ್ಚೆ ಮಾಡುತ್ತಿದ್ದಂಥ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ. ನನ್ನ ಈ ಒಂದು ಅಗಲಿಕೆ ನನಗೆ ತುಂಬಲಾರದ ಒಂದು ನೋವಾಗಿದೆ. ಇಡೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನೋವಾಗಿದೆ. ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಮಗಫಿರತ್ತನ್ನು ನೀಡಲಿ, ಅವರ ಬದುಕಿಯ ಜೀವನ ಒಂದು ಸುಖಸೋಗ ಆಗಲಿ, ಅವರಿಗೆ ಸ್ವರ್ಗಸ್ಥರನಾಗಿ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ, ಅವರ ಕುಟುಂಬದವರಿಗೂ ಇವನ ದುಃಖವನ್ನು ಭರಿಸುವ ಶಕ್ತಿಯನ್ನು ಸರ್ವಶಕ್ತನ ಅಲ್ಲಾಹು ನೀಡಲಿ ಎಂದು ಪ್ರಾರ್ಥಿಸಿ. ನಮ್ಮನ್ನು ಅಗಲಿರ್ತಂಥ ಉಮ್ಮರ್ ಫಜೀರ್ ಅವರು ಗ್ರಾಮ ಪಂಚಾಯತಿಂದ ಸಾಮಾಜಿಕ ಸೇವೆಯನ್ನು ಮಾಡೋದರ ಮುಖಾಂತರ ತಾಲೂಕು ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿ ಯಾವತ್ತೂ ನ್ಯಾಯಪರ. ಯಾರ ತಪ್ಪಿದ್ದರೂ ಕೂಡ ಅದರ ಎಷ್ಟು ನಷ್ಟವಾದರೂ ಕೂಡ ಅದನ್ನು ಓಪನ್ ಆಗಿ ಹೇಳುವಂಥ ಒಂದು ವ್ಯಕ್ತಿ. ತನ್ನ ನಿಷ್ಠವಾದದಿಂದಾಗಿ ಕೆಲವು ಅವಕಾಶಗಳು ಅವರಿಗೆ ಕಡಿಮೆ ಸಿಕ್ಕಿದರೂ ಕೂಡ ತಮ್ಮ ಸಿಕ್ಕಿದ ಅವಕಾಶದಲ್ಲಿ ಉತ್ತಮ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವರ ಮನೆಯವರಿಗೆ ಅಗಲಿಕೆ ಶಕ್ತಿಯನ್ನು ದೇವರು ಕೊಡಲಿ, ಅವರನ್ನು ಸ್ವರ್ಗಸ್ಥಿರನಾಗಿ ದೇವರು ಮಾಡಲಿತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಬಹಳ ಬೇಸರದ ದಿನ. ಯಾಕಂದರೆ ನಮ್ಮ ಬಹಳ ಬೇಕಾದಂಥ ವ್ಯಕ್ತಿ, ಬಹಳ ಸಜ್ಜನ, ತನ್ನ ಹೆಸರಿನೊಂದಿಗೆ ಫಜೀರನ್ನು ಸೇರಿಸಿಕೊಂಡಂಥ ಉಮ್ಮರ್ ಫಜೀರ್. ರಾಜಕೀಯವಾಗಿ ಪಕ್ಷ ಅದು ವಿಷಯ ಬೇರೆ, ಆದರೆ ಒಂದು ವ್ಯಕ್ತಿಗತವಾಗಿ ಹೇಳೋದಾದರೆ ಉಮ್ಮರ್ ಫಜೀರ್ ಅವರು ಬಹಳ ಒಂದು ಅತ್ಯಂತ ಒಳ್ಳೆಯ ಗುಣವುಳ್ಳಂಥ ವ್ಯಕ್ತಿ. ಪ್ರತಿಯೊಬ್ಬನೂ ಒಳ್ಳೆಯದಾಗಬೇಕು, ಊರು ಒಳ್ಳೆಯದಾಗಬೇಕು, ಗ್ರಾಮ ಒಳ್ಳೆಯದಾಗಬೇಕು, ಎಲ್ಲರ ಬಗ್ಗೆ ಒಡನಾಟವನ್ನು ಇಟ್ಟುಕೊಂಡು ಸಜ್ಜನರ ಒಂದು ಸಂಘದಂಥ ವ್ಯಕ್ತಿ ಉಮ್ಮರ್ ಫಜೀರ್ ಅವರು. ಇವತ್ತು ಇಡೀ ಕೇವಲ ಉಮ್ಮರ್ ಫಜೀರ್ ಅವರ ಮನೆಗೆಲ್ಲ, ಇಡೀ ಗ್ರಾಮಕ್ಕೆ ಬಹಳ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಥ ವ್ಯಕ್ತಿಯನ್ನು ಮಾಡೋದು ಬಹಳ ಕಷ್ಟ. ಇಲ್ಲಿ ನಮಗೆ ಹಿರಿಯರಲ್ಲಿ ಮಾರ್ಗದರ್ಶನ ಒಂದು ನಮ್ಮ ಶೇಷಪ್ಪ ಪೂಜಾರಿ ಅವರು, ಇನ್ನೊಂದು ಉಮ್ಮರ್ ಫಜೀರ್ ಅವರು. ಈ ಎರಡೂ ಸಮುದಾಯದಲ್ಲಿ ಇದ್ದುಕೊಂಡು ಕೂಡ ಇವರು ಪ್ರತಿಯೊಬ್ಬರ ಹಿತೈಷಿಗಳಾಗಿದ್ದುಕೊಂಡು ಪ್ರತಿಯೊಬ್ಬರ ಏಳಿಗೆಗಾಗಿ ಬಹಳಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗಳು. ಅಂಥ ಇದರಲ್ಲಿ ಉಮ್ಮರ್ ಫಜೀರನ್ನು ಇವತ್ತು ಈ ಸಣ್ಣ ಪ್ರಾಯದಲ್ಲಿ ನಾವು ಅವರನ್ನು ಕಳ್ಕೊಂಡಿದ್ದೆ ಅಂತ ಹೇಳಿದರೆ ಉಮ್ಮರ್ ಫಜೀರ ಮನೆಯವರಿಗೆಲ್ಲ ಇದು ನಮ್ಮ ಇಡೀ ಗ್ರಾಮಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಅಂಥ ಸಜ್ಜನ ಇನ್ನಷ್ಟು ಕಾಲ ಬಾಲಿ ಬದುಕಬೇಕಿತ್ತು. ಅವರಿಗೆ ಆ ದೇವರು ಬಹಳ ಬೇಗ ಅವರನ್ನು ತನ್ನ ಬಳಿಗೆ ಕರ್ಕೊಂಡರು. ಅವರ ಆತ್ಮಕ್ಕೆ ಮೋಕ್ಷ ಸಿಗಲಿ, ಹಾಗೆ ನಮ್ಮ ಮನೆಯವರಿಗೆ, ಕುಟುಂಬಕ್ಕರಿಗೆ, ಹಿತೈಷಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತನ ನೀಡಲಿ ಎಂದು ಪ್ರಾರ್ಥಿಸ್ತೇವೆ. ಉಮ್ಮರ್ ಫಜೀರ್ ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ. ಅವರ ಅಗಲಿಕೆಯನ್ನು ಸಹಿಸುವಂಥ ಶಕ್ತಿ ಅವರ ಕುಟುಂಬದ ವರ್ಗದವರಿಗೆ ದೇವರು ಪಾಲಿಸಲಿ. ನನ್ನೊಟ್ಟಿಗೆ
ನಾವು ಅವರು ಮಾತ್ರ ಭಾಳ ಆತ್ಮೀಯರು. ಏನೆಂದರೆ ನಾವು ಯಾವಾಗಲೊಂದು ಬ್ಲಾಕ್ ಮೀಟಿಂಗ್ ಆಗುವಾಗ ಸಹ ಉಮ್ಮರ್ ಫಜೀರು, ಸಂತೋಷ್ ಶೆಟ್ಟಿ, ಅಸೈಗೊಲ್ಲಿ ನಾವು ಒಟ್ಟಿಗೆ ರೈಮನ್ ಕೊಡ್ಜಾಲ್ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಇಂದು ಬೆಳಿಗ್ಗೆ ಅವರ ಅಗಲಿಕೆಯ ವಾರ್ತೆಯನ್ನು ತಿಳಿದು ನನಗೆ ಭಾಳ ಆಘಾತವಾಯಿತು. ಅವರ ದರ್ಶನ ಮಾಡುವಾಗ ಒಬ್ಬ ರಾಜಕೀಯದಲ್ಲಿ ಮೇಧಾವಿ ಅಂತ ಸಹ ಹೇಳಿದ್ರೆ ತಪ್ಪಾಗಲಾರದು. ಯಾರೊಟ್ಟಿಗೆ ಇದ್ದರೂ ಸಹ ಅವರು ಒಂದು ಸರ್ವಧರ್ಮದ ನಾಯಕನಾಗಿ ಸಹ ಅವರು ಒಂದು ಮಾತು ಆಡುವಾಗ ಭಾಳ ಜಾಗ್ರತೆಯಿಂದ ವಹಿಸಿ ಮಾತಾಡ್ತಾ ಇದ್ದಂಥ ಒಂದು ವ್ಯಕ್ತಿತ್ವ ಇದ್ದವರು. ಅವರ ಅಗಲಿಕೆಯು ನಮ್ಮ ಪಕ್ಷಕ್ಕೆ ಸಹ ತುಂಬಲಾರದ ನಷ್ಟವಾಗಿದೆ. ಅವರಿಗೆ ನಾನು ನನ್ನ ಭಗವಂತನಲ್ಲಿ ಚಿರಶಾಂತಿಯನ್ನು ಕೋರ್ತಾ ಇದ್ದೆ. ಉಮರ್ ಫಜೀರ್ ಅವರ ನಿಧನ ನಿಜವಾಗಿಯೂ ಒಂದು ಬೇಸರದ ಸಂಗತಿ. ಯಾರಿಗೂ ಗೊತ್ತಿಲ್ಲದಂತೆ ನಮ್ಮನ್ನೆಲ್ಲ ಅಗಲಿ ಇವತ್ತು ಅವರು ಹೊರಟು ಹೋಗಿದ್ದಾರೆ. ಉಮರ್ ಫಜೀರ್ ಅವರು ಒಬ್ಬ ಸಾಮಾಜಿಕ ರಾಜಕೀಯ ನೇತಾರರಾಗಿದ್ದರು. ಅವರು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಗ್ರಾಮವಾದ ನರಿಗಣ ಗ್ರಾಮದಿಂದ ಆಯ್ಕೆಯಾಗಿದ್ದರು. ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿ, APMCಯ ಸದಸ್ಯರಾಗಿ, ಅದೇ ರೀತಿ ಇನ್ನಿತರ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು. ನನ್ನ ಆತ್ಮೀಯ ಮಿತ್ರರಾಗಿದ್ದರು. ಕಾಲೇಜ್ ಸಮಯದಲ್ಲೇ ನಾವು ಅತ್ಯಂತ ಅನ್ಯೋನ್ಯತೆಯಿಂದ ಇದ್ದೆವು. ನನ್ನ ಉತ್ತಮ ಒಬ್ಬ ಸ್ನೇಹಿತ, ಸಾಮಾಜಿಕ ರಾಜಕೀಯ ಕಾರ್ಯಕರ್ತ, ಅದೇ ರೀತಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಕೊಂಡು ಹೋಗ್ತಿದ್ದಂಥ ಒಬ್ಬ ಮಹಾನ್ ಮೇಧಾವಿ ಕೂಡ ಆಗಿದ್ದರು. ಅವರ ಅಗಲಿಕೆ ನಿಜವಾಗಿಯೂ ನಮ್ಮ ಸಮಾಜಕ್ಕೆ ಮತ್ತು ಈ ಪರಿಸರಕ್ಕೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ, ನಷ್ಟವನ್ನು ಉಂಟು ಮಾಡಿದೆ. ಅವರ ಮಗಫಿರತ್ ಒಳ್ಳೆಯದಾಗಲಿ, ಅಲ್ಲಾಹು ಅವರನ್ನು ಪರಲೋಕದಲ್ಲಿ ಒಳ್ಳೆಯ ಸ್ಥಾನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಅದಕ್ಕೆ ಅವರ ಅಗಲಿಕೆಗೆ ನಾನು ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ.